ಬಬ್ಬರಿಯ ದೈವಸ್ಥಾನ ಜೀರ್ಣೋದ್ಧಾರ ಸಮಿತಿ, ಗುಡ್ಡೆಕೊಪ್ಲ ಸುರತ್ಕಲ್, ಗುಡ್ಡೆಕೊಪ್ಲ ಮೊಗವೀರ ಸಂಘ ಆಡಳಿತ ಸಮಿತಿ, ಮುಂಬೈ ಸಮಿತಿ ಜಂಟಿ ಸಮಿತಿಯ ಆಶ್ರಯದಲ್ಲಿ ಬಬ್ಬರಿಯ ಬಂಟ ದೈವಸ್ಥಾನದ ಜೀರ್ಣೋದ್ಧಾರದ ಪ್ರಯುಕ್ತ ನಾಗದೇವರ ಭೂಮಿ ಪೂಜೆ ಹಾಗೂ ನೂತನ ಕೊಡಿಮರವನ್ನ ಎಳ್ಳೆಣ್ಣೆಯಲ್ಲಿ ಇಡುವ ಧಾರ್ಮಿಕ ಕಾರ್ಯಕ್ರಮವು ಬಬ್ಬರಿಯ ದೈವಸ್ಥಾನದಲ್ಲಿ ಜರುಗಿತು. ಬಬ್ಬರಿಯ ದೈವಸ್ಥಾನ ಜೀರ್ಣೋದ್ಧಾರ ಸಮಿತಿ, ಗುಡ್ಡೆಕೊಪ್ಲ ಸೂರತ್ಕಲ್, ಗುಡ್ಡೆಕೊಪ್ಲ ಮೊಗವೀರ ಸಂಘ ಆಡಳಿತ ಸಮಿತಿ, ಮುಂಬೈ ಸಮಿತಿಯ ಜಂಟಿ ಆಶ್ರಯದಲ್ಲಿ ಬಬ್ಬರಿಯ ಬಂಟ ದೈವಸ್ಥಾನದ ಜೀರ್ಣೋದ್ಧಾರ ಪ್ರಯುಕ್ತ ನಾಗದೇವರ ಭೂಮಿ ಪೂಜೆ ಹಾಗೂ ನೂತನ ಕೊಡಿಮರವನ್ನು ಎಳ್ಳೆಣ್ಣೆಯಲ್ಲಿಡುವ ಧಾರ್ಮಿಕ ಪೂಜಾ ವಿಧಿವಿಧಾನವು ಪುರೋಹಿತ ರಾಮಮಯ್ಯ ಅವರ ಮಾರ್ಗದರ್ಶನದಲ್ಲಿ ಬಬ್ಬರಿಯ ದೈವಸ್ಥಾನದಲ್ಲಿ ಜರುಗಿತು. ಸಭಾ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಪ್ರಾರಂಭಿಸಿದ್ರು. ಕಾರ್ಯಕ್ರಮದಲ್ಲಿ ಕಟೀಲಿನ ಅಸ್ರನ ಆಶೀರ್ವಚನವನ್ನ ನೀಡಿದ್ರು. ಈ ಸಂದರ್ಭ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ಪುಂಡಲಿಕ ಹೊಸಬೆಟ್ಟು, ಅಧ್ಯಕ್ಷ ಉದಯ್ ಎಸ್ ಅಮೀನ್, ಆಡಳಿತ ಸಮಿತಿಯ ಅಧ್ಯಕ್ಷ ಕೇಶವ ಕುಂದರ್, ಕಾರ್ಯದರ್ಶಿ ನವೀನ್ ಪ್ರಕಾಶ್, ಕ್ಷೇತ್ರಾಡಳಿತ ಸಮಿತಿಯ ಭಾಸ್ಕರ್ ಗುರಿಕಾರ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.